ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಪದರದ ಮೆದು ಚಪಾತಿಯನ್ನು ತುಂಬಾ ಸುಲಭವಾಗಿ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಮಾಡುವಂತಹ ಸೀಕ್ರೆಟ್ ಟಿಪ್ಸನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಪದರ ಚಪಾತಿ ಮಾಡಲಿಕ್ಕೆ ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಈ ಹಿಟ್ಟು ಇದೆಯಲ್ವ ಸ್ವಲ್ಪ ಸಾಫ್ಟಾಗಿ ನೈಸಾಗಿರುತ್ತೆ. ಸೊ ಚಪಾತಿ ನಿಮಗೆ ಮೆತ್ತಗೆ ಮೆದುವಾಗಿ ಬರುತ್ತೆ. ಇವಾಗ ಈ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಕೂಡ ನಾನು ಹೇಳ್ತಾ ಇದ್ದೀನಿ. 2 ಕಪ್ ಗೋಧಿ ಹಿಟ್ಟು, ಇದಕ್ಕೆ ಅರ್ಧ ಕಪ್ಪಷ್ಟು ಬಿಸಿ ನೀರು, ಮತ್ತೆ ನೋಡ್ಕೊಳ್ಳಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬಿಸಿ ನೀರು. ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ನೀರನ್ನು ತಗೊಂಡು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಈ ಹಿಟ್ಟಿಗೆ ಬಿಸಿ ನೀರನ್ನು ಹಾಕ್ಕೊಂಡು ನೀಟಾಗಿ ನಾವು ಕೈಯಿಂದ ಕಲಿಸ್ಕೋಬೇಕು. ನಾನು ಅರ್ಧ ಕಪ್ಪಷ್ಟು ನೀರನ್ನು ಎಲ್ಲದನ್ನು ಹಾಕ್ಕೊಂಡಿದ್ದೇನೆ. ಫಸ್ಟ್ ಈ ಹಿಟ್ಟನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು, ಒದ್ದೆ ಮಾಡ್ಕೋಬೇಕು. ಅದಾದ ನಂತರ ಅದೇ ಕಪ್ಪಲ್ಲಿ ಮತ್ತೆ ಅರ್ಧ ಕಪ್ ಬಿಸಿ ಹಾಲು, ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರುವಂತಹ ಬಿಸಿ ಹಾಲನ್ನು ಹಾಕ್ಕೊಳ್ಳಿ. ಟೋಟಲ್ ಆಗಿ ನಾವು 1 ಕಪ್ಪಷ್ಟು ಲಿಕ್ವಿಡನ್ನು ಸೇರಿಸಿದ್ದೀವಿ. ಅಂದರೆ 2 ಕಪ್ ಹಿಟ್ಟಿಗೆ 1 ಕಪ್ಪಷ್ಟು ಹಾಲು ಮತ್ತು ನೀರನ್ನು ಸೇರಿಸ್ಕೊಂಡು ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸುವಾಗ ಯಾವಾಗಲೂ ಇದೆಯಲ್ವ, ಹಿಟ್ಟು ನೋಡಿ ಈ ಥರ ಫಸ್ಟ್ ಒಂಚೂರು ಕೈಗೆ ಅಂಟು ಥರ ಇರಬೇಕು. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಬೇಕು. ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಿದ್ದೀನಿ, ಇದು ಕಂಪಲ್ಸರಿ. ನಿಮಗೆ ಮೆತ್ತಗೆ ಚೆನ್ನಾಗಿ ಬರಬೇಕು ಅಂತಂದರೆ, ಹಿಟ್ಟು ಸಾಫ್ಟಾಗಿ ಬರಬೇಕು ಅಂತಂದರೆ ಈ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ನೀವು ಮತ್ತೊಂದು ಸರಿ ನೀಟಾಗಿ ಕೈಯಿಂದ ನಾದ್ಕೋಬೇಕು. ನೋಡಿ ಗೊತ್ತಾಗ್ತಾ ಇದೆಯಾ? ಈ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸ್ಕೊಳ್ಳುವಾಗ ಹಿಟ್ಟು ಸ್ವಲ್ಪ ಜಾಸ್ತಿ ಮೆತ್ತಗೆ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಿಟ್ಟು ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರನ್ನು ಮತ್ತೆ ಸೇರಿಸ್ಕೋಬಹುದು. ಈ ಹದಕ್ಕೆ ಕಲಸಿ ಆದ ನಂತರ ನಾನು ಇದನ್ನ ನೆನೆಯಲಿಕ್ಕೆ ಇಡ್ತಾ ಇಲ್ಲ, ಡೈರೆಕ್ಟಾಗಿ ಚಪಾತಿನ ಮಾಡ್ತಾ ಇದ್ದೀನಿ. ಈ ಥರ ಉಂಡೆನ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜ್ಡ್ ಉಂಡೆ ಮಾಡ್ಕೋಬೇಕು. ನೈಸಾಗಿ ರೌಂಡಾಗಿ ಉಂಡೆ ಮಾಡ್ಕೋಬೇಕು. ಈ ಥರ ನೀವು ಹಿಟ್ಟನ್ನು ಕಲಿಸ್ಬಿಟ್ಟು ಆವಾಗಲೇ ಚಪಾತಿ ಮಾಡ್ಬೋದು. 5-10 ನಿಮಿಷ ನೆನೆಸೋ ಅಗತ್ಯ ಇಲ್ಲ. ಉಂಡೆ ಮಾಡಿದ ನಂತರ ಲಟ್ಟಣಿಗೆಗೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳಿ. ಅದಾದ ನಂತರ ಈ ಉಂಡೆನ ಇದೆಯಲ್ವ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಉಂಡೆ ಯಾವಾಗಲೂ ಗುಂಡಾಗಿ ಕ್ರ್ಯಾಕ್ ಆಗೋದಾಗಿ ಇರಬೇಕು, ಆವಾಗ ನಮಗೆ ಚಪಾತಿನ ಪರ್ಫೆಕ್ಟಾಗಿ ಲಟ್ಟಿಸ್ಕೊಳ್ಳೋಕೆ ಬರುತ್ತೆ. ಒಣ ಹಿಟ್ಟಿಗೆ ಈ ಚಪಾತಿ ಉಂಡೆನ ಕೋಟ್ ಮಾಡಿಕೊಂಡು ನಾವು ಫ್ಲೋರ್ ಅಥವಾ ಲಟ್ಟಿಸೋ ಮಣೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನೀಟಾಗಿ ರೌಂಡಾಗಿ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ. ಕ್ಲಾಕ್ ವೈಸ್ ಮೆಲ್ಲಗೆ ಒತ್ಕೊಂಡು ನೀವು ಈ ರೋಲರಿಂದ ರೋಲ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳಿ. ಈ ಥರ ಒಂದು ಸರಿ ಲಟ್ಟಿಸಿ ಆದ ನಂತರ ಮೇಲಿಗೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಚ್ಕೋಬೇಕು, ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಚ್ಕೋಬೋದು. ಅದಾದ ನಂತರ ಒಣ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇದೇ ಮೇಜರ್ ಸೀಕ್ರೆಟ್. ಅದಾದ ನಂತರ ಈ ಥರ ಅರ್ಧಕ್ಕೆ ಮಡಿಸಿಕೊಂಡು ಮತ್ತೆ ಇದರ ಮೇಲಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಅಥವಾ ಯಾವುದಾದ್ರೂ ಕುಕ್ಕಿಂಗ್ ಆಯಿಲನ್ನು ಸವರ್ಕೋಬೇಕು. ಫಸ್ಟಿಗೆ ಕೂಡ ಒಂದು ಲೇಯರ್ ಸವರ್ಕೊಂಡಿದ್ದೀವಿ. ಅದಾದ ನಂತರ ಅದನ್ನ ಫೋಲ್ಡ್ ಮಾಡಿ ಮತ್ತೆ ಈ ಲೇಯರಿಗೆ ಕೋಕೋನಟ್ ಆಯಿಲ ಮತ್ತು ಒಣ ಹಿಟ್ಟನ್ನು ಸವರ್ಕೊಂಡು ಒಣ ಹಿಟ್ಟನ್ನು ಜಸ್ಟ್ ಉದುರಿಸ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದೇ ಸೀಕ್ರೆಟ್. ಈ ಥರ ಮಾಡೋದ್ರಿಂದ 4 ಲೇಯರ್ ಪರ್ಫೆಕ್ಟಾಗಿ ಬರುತ್ತೆ. ಅದಾದ ನಂತರ ಮತ್ತೆ ನೀವು ಚಪಾತಿನ ರೋಲ್ ಮಾಡ್ಕೊಳ್ಳಿ. ಇದನ್ನ ರೌಂಡಾಗಿ ಬೇಕಾದರೂ ಮಾಡ್ಬೋದು, ಇಲ್ಲ ಟ್ರಯಾಂಗಲ್ ಬೇಕಾದರೂ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋಬೋದು. ರೌಂಡಾಗಿ ಆಗಬೇಕು ಅಂತ ಏನೂ ಇಲ್ಲ. ಲಟ್ಟಿಸಿ ಆದ ನಂತರ ನೋಡಿ ಇವಾಗ ಸ್ಟವ್ ಮೇಲೆ ತವನ ಇಟ್ಬಿಟ್ಟು ನೀಟಾಗಿ ಕಾಯಿಸ್ಕೊಳ್ಳಿ. ಕಾದಾದ ನಂತರ ಸ್ವಲ್ಪ ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನ ಸವರ್ಕೊಂಡು ಚೆನ್ನಾಗಿ ಕಾದಿರಬೇಕು. ನಿಮಗೆ ಗೊತ್ತಾಗುತ್ತೆ ಹೊಗೆ ಹೋಗ್ತಾ ಇದೆ. ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಚಪಾತಿನ ಹಾಕ್ಕೊಂಡು ಎಣ್ಣೆ ಸವರಿನೇ ಚಪಾತಿನ ಹಾಕ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪನ ಸವರ್ಬೋದು. ಇಮಿಡಿಯೇಟಾಗಿ ನೀವು ಅದನ್ನ ಮಗುಚಿ ಹಾಕ್ತಾ ಕಾಯಿಸ್ತಾ ಇರಬೇಕು. ಒಂದೇ ಸೈಡ್ ಜಾಸ್ತಿ ಹೊತ್ತು ಕಾಯಲಿಕ್ಕೆ ಬಿಡಬಾರ್ದು. ಆವಾಗ ಅಂದರೆ ಫಟಾಫಟ್ ಅಂತ ಮಗುಚಿ ಹಾಕ್ತಾ ಇರಬೇಕು. ನೋಡಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಮೆದು ಆಗಿರುವಂತಹ ಲೇಯರ್. ನಿಮಗೆ ಮಾಡ್ತಾ ಇರುವಾಗಲೇ ಲೇಯರ್ ಗೊತ್ತಾಗುತ್ತೆ. ಚಪಾತಿನ ರೆಡಿ ಮಾಡಿದ್ವಿ ಇಷ್ಟೇ. ಪರ್ಫೆಕ್ಟಾಗಿ 4 ಲೇಯರ್ ಬಂದಿದೆ ಈ ಚಪಾತಿಗೆ. ನಾನು ತೋರಿಸ್ತಾ ಇದ್ದೀನಿ. 1ನೇ ಲೇಯರ್ ಇದು, 2ನೇ ಲೇಯರ್ ಇದು, 3ನೇ ಲೇಯರ್ ಇದು, 4ನೇ ಲೇಯರ್. ನೋಡಿ
ಎಷ್ಟು ಮೆತ್ತಗೆ ಎಷ್ಟು ನೀಟಾಗಿ ಚಪಾತಿ ರೆಡಿಯಾಗಿದೆ, ಪದರ ಚಪಾತಿ ರೆಡಿಯಾಗಿದೆ ಅಂತ. ಯಾವುದೇ ಪಲ್ಯ ಜೊತೆ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ಸಿಂಪಲಾಗಿ ಯಾರು ಬೇಕಾದರೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ಯಾವಾಗಲೂ ಚಪಾತಿ ಗಟ್ಟಿಯಾಗಿರುತ್ತೆ, ಸರಿಯಾಗಿ ಬರಲ್ಲ ಅನ್ನೋರು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.